ಕಲ್ಸಂಕದಂತೆಯೇ ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ ಬಳಿಯೂ ಬೆಳಗ್ಗೆ ಹಾಗೂ ಸಂಜೆಯ ಅನಂತರ ವಿಪರೀತ ಸಂಚಾರ ದಟ್ಟಣೆ ಕಂಡುಬರುವ ಕಾರಣ ಇವೆರಡು ಭಾಗಗಳಲ್ಲಿ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸುವ ಯೋಜನೆಯನ್ನು ಪೊಲೀಸ್ ಇಲಾಖೆಯು ರೂಪಿಸಿದೆ. ಇದಕ್ಕಾಗಿಯೇ 33 ಲಕ್ಷ ರೂಪಾಯಿ ವೆಚ್ಚದ ಅಂದಾಜು ಪಟ್ಟಿ ತಯಾರಿಸಲಾಗಿದ್ದು, ಆರಂಭದಲ್ಲಿ ಕಲ್ಸಂಕ ಹಾಗೂ ಅಂಬಾಗಿಲಿನಲ್ಲಿ ಸಿಗ್ನಲ್ ಅಳವಡಿಸಲು ನಿರ್ಧರಿಸಲಾಗಿತ್ತು. ಆದರೆ ಸಿಂಡಿಕೇಟ್ ಸರ್ಕಲ್ ಬಳಿ ಅದಕ್ಕಿಂತಲೂ ಹೆಚ್ಚಿನ ದಟ್ಟಣೆ ಕಂಡುಬರುವ ಕಾರಣ ಹಾಗೂ ಎತ್ತರ ಪ್ರದೇಶವಾದ ಇಲ್ಲಿ ಸಿಗ್ನಲ್ ಲೈಟ್ ಅಗತ್ಯವನ್ನ ಪೊಲೀಸರು ಹೊಂದಿದ್ದಾರೆ. ನಗರದ ಪ್ರಮುಖ 10 ರಸ್ತೆಗಳಿಗೆ ಸಿಸಿಟಿವಿ ಅಳವಡಿಸುವ ಯೋಜನೆಯನ್ನ ರೂಪಿಸಲಾಗಿದ್ದು, ಈ ಸಂಬಂಧ ಈಗಾಗಲೇ ಕೆಲಸ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ. Rice spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.